ಕೆಲವೊಮ್ಮೆ ಪ್ರಶ್ನೆ ಹುಟ್ಟಿದ ಜಾಗದಲ್ಲಿ ಉತ್ತರವು ಅಡಗಿರುತ್ತದೆ. ಹುಡುಕುತ್ತಾ ಹೋದಾಗ ಹಲೋ, ನಾನೀಗ ಸ್ಪಾಟಲ್ಲಿದ್ದೇನೆ. ಹಾಂ ಹಾಂ, ಇಲ್ಲಿಗೆ ಸೌರದವ್ರು ಬಂದು. ಯಾರು? ವಿಖ್ಯಾತ ಅಂದ್ರೆ ನೀವೇನಾ? ಹೌದು, ನಾನು ಹಾಂ, ಸಿಕ್ಕಿದ್ದು. ಆಕ್ಚುಯಲ್ ಆಗಿದೆ ಏನಾಗಿತ್ತು? ಆಕ್ಚುಯಲ್ ಅಂತ ಎಂತ ಹೇಳ್ತೀರಿ ಅಂದ್ರೆ ಗೊತ್ತುಂಟ ಇವರೇ, ಈಗಿನ ಹುಡುಗರಿಗೆ ಉಂಟಲ್ಲ ಭಾಷೆ ಸಂತಾನಿಲ್ಲ ಅಂತ ಒಂದು ಬರ್ತಾರೆ, ಒಂದು ಬೋರಿಗಳಾಗಿ ಬರ್ತಾರೆ, ಇಲ್ಲಿ ಬಂದು ಬೀಳ್ತಾರೆ ನಾಯಿಗಳಾಗಿ. ನೀವು ಎಂತ ಹೇಳ್ತೀರಿ ಇವರೇ? ನನಗೆ ಏನೋ ಮನಸ್ಸಿಗೆ ಆಗ್ತಿತ್ತು, ಏನಾದ್ರೂ ಆಗ್ತದೆ ಮಾತ್ರ ಅಂತ. ನಾನು ಅಲ್ಲಿ ನಿಂತಿದ್ದೇನೆ, ನಾನು ನೋಡ್ತಿದ್ದೇನೆ, ಅವ್ನು ಬರ್ತಿದ್ದಾನೆ, ಬಿಟ್ಟಿದ್ದೇನೆ. ಎಂತ ಹೇಳ್ತೀನಿ, ನಾನು ಸರಿಗಟ್ಟು ಊಟ ಮಾಡಿದ್ದೇನೆ, ಸ್ವಲ್ಪ ತಿಂದದ್ದು ಸೀದಾ ಬಂದದಲ್ವಾ. ಇಂಥ ಅವಸ್ಥೆಯನ್ನ ಸರ್ ಗಾಡಿಗೆ ಬರ್ತುಂಟು, ನಾನಲ್ಲಿ ನಿಂತಿದ್ದೇನೆ, ಗಾಡಿ ಬಂದದ್ದು ಮೇಲೆ ಜಂಪ್ ಲೈನ್ಗೆ ಎಷ್ಟು ಹಚ್ಚಿದ್ದದ್ದು ನಾನು ಎನಿಸಿದಲ್ಲ. ಇವತ್ತು ನನಗೆ ಕರೆಂಟ್ ಇಲ್ಲ ಸರ್, ಮತ್ತೆ ನಂಗೆ ಇಲ್ಲಿ ಗಾಡಿಯಲ್ಲಿ ಹೋಗ್ಲಿಕ್ಕೆ ಭಯಂಕರ ಇದ್ರಿಕೆ ಸರ್. ಆಮೇಲೆ ನಾವು ಎಂತ ಹೇಳ್ತೀನಿ ಸರ್, ಸರ್ ಜಾಗದಲ್ಲಿ ಮಾತೆಲ್ಲ ಮಾಡ್ತಾರೆ, ಸರಿ ಇಲ್ಲ ಅಂತ. ಎಂತ ಹೇಳ್ತಿ ಸರ್, ಮಾತ ಅಂದ್ರೆ ನಿಮ್ಗೆ ಗೊತ್ತಿರ್ಬೋದು, ಅದೆಲ್ಲ ಭಯಂಕರ, ಅದೆಲ್ಲ ರಾತ್ರಿಯ ಹೊತ್ತು ಅಮಾವಾಸ್ಯೆ ದಿನ ಇದೆಲ್ಲ ನನಗೆಲ್ಲ ಅಷ್ಟು ನಾವೆಲ್ಲ ಅಮ್ಮ ಎಲ್ಲಿದ್ದೀರಿ, ನೀವೆಲ್ಲಿದ್ದೀರಿ? ಸ್ವಲ್ಪ ಗೋಡೆ ಬಿಟ್ಟು ಬದಿಗೆ ಬನ್ನಿ, ನಮಗೆ ಮಾತಮ್ಮ. ಹೌದಂತ ನಾನು ನಿನ್ನೆ ವಾಂತಿ ಎಲ್ಲ ಆಯ್ತು, ನಾನು ನೆನೆಸಿದೆ ಇದು ನಮಗೆ ಮಾಟವಂತ. ಅದು ಯಾರೋ ನನ್ನ ಏಳಿಗೆ ಸಹಿಸಲಾಗೆ ಆಗದವರು ಹೀಗೆ ಮಾಡಿದ್ದೆ. ನನಗೆ ಡೌಟ್ ಉಂಟಮ್ಮ, ಅವ ಬರಿತಿಲ್ಲದ ಅರಿಸವಾಗಿ ನಂಗೆ ಗೊತ್ತುಂಟು ಅವನಮ್ಮ. ಆಯ್ತಾಯ್ತು, ಇರ್ತೇನೆ ಇರ್ತೇನೆ. ಹಲೋ, ನೀನ್ ಎಲ್ಲಿದ್ದಿ ಗಣಸ? ಈ ಕಲ ನನಗೆ ಮಾತವ ನಮ್ಮ ಗುಡ್ಡೆಯಲ್ಲಿ. ಹೌದಂತ? ಆಯ್ತಾಯ್ತಾಯ್ತು, ಎಲ್ಲ ಅಲ್ಲಿ 4 ಜನರಿಗೆ ಹೇಳು. ಆಯ್ತಾಯ್ತು, ಸರಿ. ಇನ್ಯಾರಿಗೆ ಕಾಲ್ ಮಾಡಿ? ಒಬ್ಬನನ್ನು ಮಾತ್ರ ವಶಪಡಿಸಿಕೊಳ್ಳುವ ತಾಕತ್ತಿರುವ ತಂತ್ರ ಒಂದೊಂದೇ ಪ್ರಶ್ನೆಗೆ ಉತ್ತರ ಸಿಕ್ಕಾಯ್ತು. ಆದರೆ ಕಾರಣ ಯಾರಾಗಿರ್ಬೋದು ಆ ಕಾರಣಕರ್ತ? ಮನುಷ್ಯತ್ವ ಅಳಿದಿದೆ, ಮತ್ಸರ ಉಳಿದಿದೆ. ಇನ್ನೊಬ್ಬರ ಜೀವನ ಪಥದಲ್ಲಿ ಅಡ್ಡಗಾಲಿಟ್ಟು ಖುಷಿ ಪಡುವವರೇ ಹೆಚ್ಚಿದೆ. ಕಾದು ನೋಡೋಣ ಇನ್ನೇನು ಉಳಿದಿದೆ.